ಸಮಯ ಬೆಳಗ್ಗೆ 9 ಗಂಟೆ. ಬೆಂಗಳೂರಿನ ಹೊರವಲಯದ ರಸ್ತೆಯಲ್ಲಿ ಹಿಂದಿನ ರಾತ್ರಿ ಮಳೆ ಅಬ್ಬರಿಸಿತ್ತು. ಹೀಗಾಗಿ ರಸ್ತೆಯ ಗುಂಡಿಗಳು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಈ ದಾರಿಯಲ್ಲಿ ಅಬ್ದುಲ್ ತನ್ನ ಬೈಕ್ನಲ್ಲಿ ವೇಗವಾಗಿ ಹೋಗುತ್ತಿದ್ದ. ಅವನ ಹಿಂದೆ ಅವನ ಹೆಂಡತಿ ನಾಜಿಮಾ ಕುಳಿತಿದ್ದಳು. ಅವಳು ಒಂದು ಭಾರವಾದ ಕಪ್ಪು ಸೂಟ್ಕೇಸನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಮುಂದೆ ಇದ್ದ ದೊಡ್ಡ ಹಳ್ಳ ಅಬ್ದುಲ್ ಕಣ್ಣಿಗೆ ಬಿದ್ದಿರಲಿಲ್ಲ. ಬೈಕ್ ಜೋರಾಗಿ ಆ ಹಳ್ಳಕ್ಕೆ ಇಳಿದು ಜಿಗಿದಾಗ ನಾಜಿಮಾ ತನ್ನ ಸಮತೋಲನವನ್ನು ತಪ್ಪಿಕೊಂಡಿದ್ದಳು. ಅವಳ ಕೈಯಲ್ಲಿದ್ದ ಸೂಟ್ಕೇಸ್ ರಸ್ತೆ ಮೇಲೆ ಬಿದ್ದಿತ್ತು. ಅದರ ಲಾಕರ್ ಮುರಿದು ಪಕ್ಕಕ್ಕೆ ಹಾರಿತ್ತು. ಅದೇ ಸಮಯದಲ್ಲಿ ಸುಮಾ ನಾಯಕ್ ಅನ್ನುವ ಯುವತಿ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗುತ್ತಿದ್ದಳು. ಅವಳು ಒಂದು ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನ ಮಾಡುತ್ತಿದ್ದಳು. ಬಿದ್ದವರಿಗೆ ಸಹಾಯ ಮಾಡೋಣ ಅಂತ ಹತ್ತಿರ ಹೋದಾಗ ಸುಮಾ ಕಂಡ ದೃಶ್ಯ ನಿಜಕ್ಕೂ ಅವಳನ್ನ ಬೆಚ್ಚಿ ಬೀಳಿಸಿತ್ತು. ಮಳೆಯ ನೀರಿನ ಸೆಲೆಗೆ ಸಿಕ್ಕ 100-500 ರೂಪಾಯಿ ಮುಖಬೆಲೆಯ ನೋಟುಗಳು ರಸ್ತೆ ಮೇಲೆ ಹೂವಿನಂತೆ ಹರಡಿಕೊಂಡಿದ್ದವು. ಗಾಳಿಗೆ ಕೆಲವು ನೋಟುಗಳು ಹಾರಿ ಹೋಗುತ್ತಿದ್ದರೆ ಇನ್ನು ಕೆಲವು ಮಳೆಯ ನೀರಿನಲ್ಲಿ ನೆನೆದು ಕೆಸರಾಗುತ್ತಿದ್ದವು. ಅಬ್ದುಲ್ ಮತ್ತು ನಾಜಿಮಾ ಇಳಿದು ಬೇಗನೆ ಅವುಗಳನ್ನ ಸಾವರಿಸಿಕೊಂಡು ಎದ್ದು ನಿಲ್ಲುವಷ್ಟರಲ್ಲಿ ಅವರ ಮುಖದಲ್ಲಿ ಅತೀವ ಗಾಬರಿ ಮತ್ತು ಅವರ ಹಣೆಯಿಂದ ಬೆವರು ಸುರಿಯುತ್ತಿತ್ತು. ನಾಜಿಮಾ ಮೊಣಕಾಲು ಊರಿ ಮನೆಯಲ್ಲಿ ನೆನೆಯುತ್ತಿದ್ದ ಆ ನೋಟುಗಳನ್ನ ತರಾತುರಿಯಲ್ಲಿ ಬಾಚಿಕೊಂಡು ಸೂಟ್ಕೇಸ್ ಒಳಗೆ ತುರುಕುತ್ತಿದ್ದಳು. ಅವಳ ಕೈಗಳು ನಡುಗುತ್ತಿದ್ದವು. ಕಣ್ಣುಗಳಲ್ಲಿ ಸೀಳು ಬಿದ್ದ ಭಯವಿತ್ತು. ಕಣ್ಣುಗಳಲ್ಲಿ ಸಿಕ್ಕಿ ಬೀಳುವ ಭಯವಿತ್ತು. ಸಹಾಯ ಮಾಡಲು ಹತ್ತಿರ ಹೋದ ಸುಮಾ ನಾಯಕ್ ಅಲ್ಲಿನ ದೃಶ್ಯ ಕಂಡು ಸ್ತಬ್ಧಳಾಗಿ ಹೋಗಿದ್ದಳು. ದಿನವಿಡೀ ಬ್ಯಾಂಕ್ನಲ್ಲಿ ಸಾವಿರಾರು ನೋಟುಗಳ ಜೊತೆ ವ್ಯವಹರಿಸುವ ಅವಳಿಗೆ ನೆಲದ ಮೇಲೆ ಹರಡಿದ್ದ ಆ ಕಾಗದ ತುಣುಕುಗಳು ಅಸಲಿ ನೋಟುಗಳಲ್ಲ ಅಂತ ತಿಳಿಯಲು ಕ್ಷಣಾರ್ಧ ಸಾಕಿತ್ತು. ಮಳೆಯ ನೀರಿನಲ್ಲಿ ನೆನೆದಿದ್ದರೂ ಆ ನೋಟುಗಳ ಬಣ್ಣ ಅಸಲಿ ನೋಟಿನ ಗಾಢ ಹಸಿರು ಬೂದು ಬಣ್ಣದ ಬದಲು ತೆಳುವಾಗಿ ಕಾಣುತ್ತಿತ್ತು. ಮುಖ್ಯವಾಗಿ ನೋಟಿನ ಮೇಲಿದ್ದ ಮಹಾತ್ಮ ಗಾಂಧೀಜಿಯವರ ಚಿತ್ರ ಅಸ್ಪಷ್ಟವಾಗಿತ್ತು ಮತ್ತು ಆ ನೋಟಿನಲ್ಲಿ ಇರಬೇಕಾದ ಹೊಳಪಿನ ದಾರ ಅಂದರೆ ಸೆಕ್ಯೂರಿಟಿ ಥ್ರೆಡ್ ಕೇವಲ ಒಂದು ಕಪ್ಪು ಗೆರೆಯಂತೆ ಕಾಣಿಸುತ್ತಿತ್ತು. ಇದು ಖಂಡಿತ ನಕಲಿ ನೋಟುಗಳು ಅಂತ ಸುಮಾ ತನ್ನ ಮನಸ್ಸಿನಲ್ಲಿ ಉದ್ಗರಿಸಿಕೊಂಡಿದ್ದಳು. ಅವಳ ಮುಖದ ಭಾವ ಬದಲಾಗುವುದನ್ನು ಗಮನಿಸಿದ ಅಬ್ದುಲ್ ಕ್ಷಣಾರ್ಧದಲ್ಲಿ ಕ್ರೂರಿಯಂತೆ ಬದಲಾಗಿದ್ದ. ಅವನು ಸುಮಾಳ ಹತ್ತಿರ ಧಾವಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕಿರಿಚಾಡಿದ್ದಾನೆ. ಏಯ್, ಇಲ್ಲಿ ಏನು ನೋಡುತ್ತಿದ್ಯಾ? ಸುಮ್ಮನೆ ನಿನ್ನ ದಾರಿಯನ್ನು ನೀನು ನೋಡು. ಇಲ್ಲಿ ಹೆಚ್ಚು ಹೊತ್ತು ನಿಲ್ಲಬೇಡ. ಹೆಚ್ಚಿಗೆ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿದರೆ ನಿನಗೆ ಅಪಾಯ ಕಾದಿದೆ ಅಂತ ಧಮಕಿ ಹಾಕಿದ್ದಾನೆ. ಅವನ ಧ್ವನಿ ಎಲ್ಲರಿಗೂ ಕೇಳಿಸುತ್ತಿತ್ತು. ಆಗಲೇ ಜನರು ಜಮಾಯಿಸಲು ಪ್ರಾರಂಭಿಸಿದ್ದರು. ಆ ದನಿಯಲ್ಲಿ ತನ್ನ ತಪ್ಪು ಒಪ್ಪಿಕೊಳ್ಳುವ ಹೆದರಿಕೆಗಿಂತ ಹೆಚ್ಚಾಗಿ ಸಾಕ್ಷಿಯನ್ನು ನಾಶಪಡಿಸುವ ಅಥವಾ ಎದುರಿಸುವ ಬೆದರಿಕೆ ಎದ್ದು ಕಾಣುತ್ತಿತ್ತು. ಅವನ ಕೈಗಳು ಬೈಕಿನ ಹ್ಯಾಂಡಲ್ ಹತ್ತಿರವಿದ್ದ ಯಾವುದೋ ಒಂದು ವಸ್ತುವಿನ ಕಡೆ ಹೋಗುತ್ತಿರುವುದನ್ನ ಕಂಡ ಸುಮಾ ಅಲ್ಲಿಂದ ದೂರ ಹೋಗುವುದೇ ವಾಸಿ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಅವಳು ಪಕ್ಕಕ್ಕೆ ಸರಿದಿದ್ದಾಳೆ. ಸುಮಾ ಬೇಕು ಅಂತಾನೆ ಹೆದರಿಸಿದಂತೆ ನಟಿಸಿ ಅಲ್ಲಿಂದ ಸ್ವಲ್ಪ ದೂರವಾಗಿದ್ದಾಳೆ. ಆದರೆ ಸುಮಾ ಬೈಕ್ ನಂಬರ್ ಅನ್ನ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದಳು. ತಕ್ಷಣವೇ ಅಬ್ದುಲ್ ಮತ್ತು ನಾಜಿಮಾ ಬೈಕ್ ಹತ್ತಿಕೊಂಡು ಹೋದ ಮೇಲೆ ಪೊಲೀಸರಿಗೆ ಫೋನ್ ಮಾಡಿದ್ದಾಳೆ. ಸರ್, ಕೆಂಗೇರಿ ಮುಖ್ಯ ರಸ್ತೆಯಲ್ಲಿ ಇಬ್ಬರು ನಕಲಿ ನೋಟುಗಳನ್ನ ತೆಗೆದುಕೊಂಡು ಬೈಕಲ್ಲಿ ಹೋಗುತ್ತಿದ್ದಾರೆ. ಅವರ ನಂಬರ್ ಅನ್ನ ಸುಮಾ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಈಗ ತಾನೇ ಅವರು ಮೈಸೂರು ಕಡೆಗೆ ತಿರುಗಿದ್ದಾರೆ ಅಂತ ಸುಮಾ ಈ ಎಲ್ಲ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಾಗಿತ್ತು. ಸುಮಾ ಮಾಡಿದ ಈ ಕರಾರುವಕ್ಕಾದ ಮಾಹಿತಿಯಿಂದಾಗಿ ಕೇವಲ 10 ನಿಮಿಷದಲ್ಲಿ ಹತ್ತಿರದ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಅಬ್ದುಲ್ ಮತ್ತು ನಾಜಿಮಾ ಅವರನ್ನ ತಡೆ ಹಿಡಿದಿದ್ದರು. ಸೂಟ್ಕೇಸ್ ತಪಾಸಣೆ ಮಾಡಿದಾಗ ಅದರಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿಗಿಂತ ಹೆಚ್ಚು ನಕಲಿ ಭಾರತೀಯ 500 ರೂಪಾಯಿ ಕರೆನ್ಸಿ ಪತ್ತೆಯಾಗಿತ್ತು. ಸುಮಾಳ ಸಮಯ ಪ್ರಜ್ಞೆ ಮತ್ತು ಧೈರ್ಯದಿಂದ ದೇಶದ ಆರ್ಥಿಕತೆಗೆ ಪೆಟ್ಟು ನೀಡುತ್ತಿದ್ದ ದೊಡ್ಡ ಜಾಲವೊಂದು ಬೆಂಗಳೂರಿನ ಪೊಲೀಸರು ಬಯಲು ಮಾಡಿದ್ದರು. ಹೌದು ಸ್ನೇಹಿತರೆ, ಸುಮಾ ನಾಯಕ್ ಮಾಡಿದಂತಹ ಈ ಒಂದು ಸಾಹಸ ಪೊಲೀಸರಿಗೆ ತುಂಬಾನೇ ಸಹಾಯ ಮಾಡಿತ್ತು. ದೇಶದಲ್ಲಿ ನಕಲಿ ನೋಟುಗಳು ಹಾಗೂ ಬ್ಲಾಕ್ ಮನಿ ಜಾಸ್ತಿ ಆಗಿದ್ದರಿಂದ ನಮ್ಮ ಮಾನನೀಯ ಪ್ರಧಾನಿ ಮೋದಿಯವರು 500 ಹಾಗೂ 1000 ನೋಟುಗಳನ್ನ ಬ್ಯಾನ್ ಮಾಡಿದ್ದರು. ಅದು ಡಿಸೆಂಬರ್ 26, 2020. ಅದೇ ತಾನೇ ಕೊರೋನಾದ 1ನೇ ಅಲೆ ಮುಗಿದಿತ್ತು. ಆಟೋದಲ್ಲಿ ತೆರಳುತ್ತಿದ್ದ ಜಮಾಲ್ ಎಂಬ ಮೆಜೆಸ್ಟಿಕ್ ನಿಂದ ಶಿವಾಜಿನಗರಕ್ಕೆ ಹೋಗಿ ಇಳಿಯುತ್ತಾನೆ. ಹೋಗಿ ಇಳಿದಾಗ 200 ರೂಪಾಯಿ ನೋಟನ್ನ ಆಟೋ ಚಾಲಕನಿಗೆ ನೀಡಿದ್ದಾನೆ. ವಾಪಸ್ಸು ಚೇಂಜ್ ಕೂಡ ಪಡೆದಿದ್ದಾನೆ. ಆಮೇಲೆ ನೋಟಿನ ಬಗ್ಗೆ ಅನುಮಾನಗೊಂಡ ಮಹೇಶ್ ನೋಟನ್ನ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅದನ್ನ ಒಪ್ಪಿಸಿದ್ದಾನೆ ಹಾಗೂ ಆ ನೋಟಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾನೆ. ಪೊಲೀಸರು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಜಕ್ಕೂ ಆ ನೋಟು ನಕಲಿಯಾಗಿತ್ತು.
ಮಹೇಶನ ಸಹಾಯದಿಂದ ಜಮಾಲನನ್ನ ಎಲ್ಲಿ ಬಿಟ್ಟಿದ್ದನೋ ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಜಮಾಲನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಖೋಟಾ ನೋಟಿನ ದಂಧೆಯ ಬಗ್ಗೆ ಬಾಯ್ಬಿಟ್ಟ ಜಮಾಲ್ ಸೇರಿದಂತೆ ಇಮ್ರಾನ್ ಹಾಗೂ ಮುಬಾರಕ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಮಾಲ್ ಸೇರಿದಂತೆ ಇಮ್ರಾನ್ ಮೊದಲು ಶಿವಾಜಿನಗರ ಮದ್ರಾಸದಲ್ಲಿ ಜೊತೆಯಲ್ಲಿ ಓದುತ್ತಿದ್ದರು. ಅಲ್ಲಿಂದ ಹೊರಗೆ ಬಿದ್ದಾಗ ಅವರಿಗೆ ಕೇವಲ ಉರ್ದು ಮಾತ್ರ ಗೊತ್ತಿತ್ತು. ಇದೇ ಕಾರಣ ಅವರಿಗೆ ಎಲ್ಲವೂ ಕೆಲಸವೂ ಸಿಗುತ್ತಿರಲಿಲ್ಲ. ಮುಂದೆ ಇವರಿಗೆ ಮುಬಾರಕ್ ಎನ್ನುವನ ಪರಿಚಯ ಆಗುತ್ತದೆ. ಇವರು ಕಂಪ್ಯೂಟರ್ ನೆಟ್ವರ್ಕ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇದೇ ಕಾರಣ ಇವನಿಗೆ ಚೆನ್ನಾಗಿ ಕಂಪ್ಯೂಟರ್ ಗ್ರಾಫಿಕ್ಸ್ ಹಾಗೂ ಪ್ರಿಂಟರ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಜೊತೆಗೆ ಇವರಿಗೆ ಇಲ್ಲ ಸಲ್ಲದ ಹುಡುಗಿಯರ ಚಟ, ಐಷಾರಾಮಿ ಕಾರುಗಳು, ಪಬ್ಗಳು, ಬಾರ್ಗಳಲ್ಲಿ ಓಡಾಡುವ ಗೀಳು ಕೂಡ ಶುರುವಾಗಿತ್ತು. ತದನಂತರ ದುಡ್ಡು ಕಡಿಮೆ ಆದಾಗ ಖೋಟಾ ನೋಟು ಪ್ರಿಂಟ್ ಮಾಡುವ ಐಡಿಯಾ ಬರುತ್ತದೆ. ಹೀಗೆ ಹಲವಾರು ಪ್ರಯತ್ನಗಳ ನಂತರ ಕೆಲವು ಪಾಕಿಸ್ತಾನಿ ಹಾಗೂ ಬಾಂಗ್ಲಾದೇಶಿ ಸ್ನೇಹಿತರ ಸಂಪರ್ಕದೊಂದಿಗೆ ಹೇಗೋ 100 ಹಾಗೂ 2,000 ರೂಪಾಯಿ ನೋಟುಗಳನ್ನ ಪ್ರಿಂಟ್ ಮಾಡಲು ಪ್ರಾರಂಭಿಸುತ್ತಾರೆ. ಮೊದಲು ಈ ಪ್ರಿಂಟರ್ಗಳು ಅಷ್ಟೊಂದು ಅಕ್ಯುರೇಟ್ ಆಗಿ ನೋಟುಗಳನ್ನ ಪ್ರಿಂಟ್ ಮಾಡುವುದಿಲ್ಲ. ಆದರೆ ಒಂದೊಂದಾಗಿ ಇವುಗಳನ್ನ ಪರೀಕ್ಷಿಸಲು ಇವುಗಳನ್ನ ಚಲಾಯಿಸಿದಾಗ ಜನರು ಇದನ್ನು ನಂಬಿ ತೆಗೆದುಕೊಂಡಿದ್ದಾರೆ. ಇವುಗಳನ್ನ ಇವರು ಹೆಚ್ಚಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ, ಬಾರುಗಳಲ್ಲಿ ಚಲಾವಣೆ ಮಾಡುತ್ತಿದ್ದರು. ಅದರಲ್ಲೂ ರಾತ್ರಿಯ ಸಂದರ್ಭದಲ್ಲಿ ಹೀಗೆ ಮಾಡಿದಾಗ ಎಷ್ಟೋ ಜನಸಾಮಾನ್ಯರು ಇವುಗಳ ಬಗ್ಗೆ ಅಲಕ್ಷಿಸಿ ಆ ನೋಟುಗಳನ್ನ ಪಡೆದು ಚೇಂಜ್ ಅನ್ನು ಕೂಡ ವಾಪಸ್ಸು ನೀಡಿದ್ದಾರೆ. ಹೀಗೆ ಇವರ ದರ್ಬಾರು ಮುಂದೆ ಪ್ರಾರಂಭವಾಗಿದೆ. ಮುಂದೆ ಹಲವಾರು ಹೈಟೆಕ್ ಪ್ರಿಂಟರ್ಗಳನ್ನ ಬಳಸಿ ಇವರು ಖೋಟಾ ನೋಟುಗಳ ದಂಧೆಯನ್ನ ವ್ಯಾಪಿಸಿದ್ದಾರೆ. ಜೊತೆಗೆ ಕೆಲವು ರಾಜಕೀಯ ವ್ಯಕ್ತಿಗಳ ಬೆಂಬಲ ಕೂಡ ಇವರಿಗೆ ಇತ್ತೆಂದು ಬಹಿರಂಗವಾಗಿದೆ. ಇವರು ಹೈಟೆಕ್ ಪ್ರಿಂಟರ್ಗಳನ್ನ ಬಳಸಿ ಹೈಟೆಕ್ ಪೇಪರ್ ಮುಖಾಂತರ 100-2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ತಯಾರಿಸುತ್ತಿದ್ದರು. ಒಂದು ಶೀಟ್ ನಲ್ಲಿ 2ರಿಂದ 3 ಖೋಟಾ ನೋಟುಗಳು ಮುದ್ರಣ ಮಾಡುತ್ತಿದ್ದರು. ಆದರೆ ಇದು ಎಷ್ಟು ದಿನ ನಡೆಯುತ್ತೆ ಹೇಳಿ? ಅವರ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅಥವಾ ನಮ್ಮ ಅದೃಷ್ಟ ಚೆನ್ನಾಗಿತ್ತೋ ಏನೋ. ಜಮಾಲ್ ಆಟೋದಲ್ಲಿ ಹೋಗುವಾಗ ಸಿಕ್ಕಿ ಬಿದ್ದಿದ್ದಾನೆ. ವಿಲ್ಸನ್ ಗಾರ್ಡನ್ ಠಾಣೆಯ PSI ಶಂಕರಾಚಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿದಾಗ ಸುಮಾರು 20 ಶೀಟ್ ಖೋಟಾ ನೋಟುಗಳು ಪತ್ತೆಯಾಗಿವೆ. ಪಾದ್ರಾಯನಪುರದ ಅರಾಫತ್ ನಗರದ ನಿವಾಸಿಯಾಗಿದ್ದ ಜಮಾಲ್ ಮನೆಯಲ್ಲಿ ಪ್ರಿಂಟರ್ ಬಳಸಿ 100, 200 ಹಾಗೂ 2,000 ರೂಪಾಯಿ ನೋಟುಗಳ ಮುಖಬೆಲೆಯ ನೋಟುಗಳನ್ನ ಅವರು ತಯಾರಿ ಮಾಡುತ್ತಿದ್ದರು. ನೋಡಿದಿರಾ ಸ್ನೇಹಿತರೆ, ನಿಮ್ಮ ಮೂಗು ಕೆಳಗಡೆಯೇ ನಿಮ್ಮನ್ನ ಮೋಸ ಮಾಡುವಂತಹ ಎಷ್ಟೋ ಜನರು ನಮ್ಮ ಅಕ್ಕಪಕ್ಕ ಇದ್ದಾರೆ. ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ನೋಟುಗಳನ್ನು ಪಡೆಯುವಾಗ ಕೂಡ ಸ್ವಲ್ಪ ಹುಷಾರಾಗಿರಿ. ಒರಿಜಿನಲ್ ನೋಟುಗಳು ಹೇಗಿರುತ್ತವೆ ಅನ್ನುವುದನ್ನ ನಾವು ನಮ್ಮ ಚಾನೆಲ್ನಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೇವೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಹಾಕಿರುತ್ತೇನೆ. ದಯವಿಟ್ಟು ಆ ವಿಡಿಯೋನ ನೋಡಿ. ನಾವು ಜಾಗರೂಕತೆ ಆಗಿರಬೇಕು. ಇಲ್ಲವಾದರೆ ಈ ತರದ ಜನರು ನಮ್ಮನ್ನು ಮೋಸ ಮಾಡುವುದರಲ್ಲಿ ದೂಸರ ಮಾತೇ ಇಲ್ಲ. ಇಂತಹದೇ ಹಲವಾರು ರೋಚಕ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.